ಪಡುಬಿದ್ರಿ ಸಹಕಾರಿ ವ್ಯಾವಸಾಯಿಕ ಬ್ಯಾಂಕ್ ಸೊಸೈಟಿ 69ನೇ ಅಖಿಲ ಭಾರತ ಸಪ್ತಾಹವನ್ನು ಈ ವರ್ಷದಿಂದ 7 ದಿವಸಗಳ ಕಾಲ ಆಚರಿಸುವಂಥ ಒಂದು ಕಾರ್ಯಕ್ರಮವನ್ನು, ಸಮಾಜಮುಖಿ ಕಾರ್ಯಕ್ರಮ. ಅಂದರೆ ಸಹಕಾರ ಕ್ಷೇತ್ರದ ಜೊತೆಗೆ ಸಾಮಾಜಿಕವಾಗಿ ಜನರಿಗೆ ಉಪಯೋಗ ಮಾಡುವಂಥ ಕೆಲಸವನ್ನು ಮಾಡಿಕೊಂಡು ಪೊಲೀಸ್ ಇಲಾಖೆಗೆ ಮತ್ತು ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ, ಮಾಸ್ಟರ್ ಮೈಂಡ್ ಮಕ್ಕಳಿಗೆ, ಪಡುಬಿದ್ರಿ ಶೀತಲೀಕರಣ ಶವಾಗಾರ ಉದ್ಘಾಟನೆ, ವೈದ್ಯಕೀಯ ಶಿಬಿರ, ಅದರ ಜೊತೆಗೆ ಇವರು ಆರೋಗ್ಯ ಕೇಂದ್ರ ಆಯಿತು, ನಮ್ಮ ರೈತರ ಒಂದು ಸಮಾವೇಶವನ್ನು ಇವತ್ತಿನ ದಿವಸ 3 ಗಂಟೆಗೆ ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ ಕೆಲಸ ಮಾಡಿದಂಥ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಅವರನ್ನು ಗೌರವಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇವರು ಪ್ರಥಮವಾಗಿ ಸಹಕಾರಿ ಕ್ಷೇತ್ರದಲ್ಲಿ 7 ದಿವಸಗಳ ಕಾರ್ಯಕ್ರಮವನ್ನು ನಡೆಸುವಂಥ ಒಂದು ಸಂಸ್ಥೆ, ಸಹಕಾರಿ ಸಂಸ್ಥೆ. ಇದು 2ನೇದಾಗಿ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಉಡುಪಿಯಲ್ಲಿ ಇದು ಮೊದಲೇದು. ಮೂಡುಬಿದಿರೆ SC ಬ್ಯಾಂಕ್ನವರು ಇದನ್ನು ಸುಮಾರು ಒಂದು 15 ವರ್ಷಗಳ ಹಿಂದೆ 7 ದಿವಸಗಳ ಕಾಲ ಕಾರ್ಯಕ್ರಮವನ್ನು ಮಾಡಿ ಕಲ್ಪವೃಕ್ಷ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಸಹಕಾರಿ ಕ್ಷೇತ್ರದಲ್ಲಿ ಮೂಡುಬಿದಿರೆ SC ಬ್ಯಾಂಕ್ನವರು ನೀಡ್ತಿದ್ದರು. ಇವತ್ತು ಅದೇ ಮಾದರಿಯಾಗಿ ಕ್ಷೇತ್ರವನ್ನು ಬಲಪಡಿಸಬೇಕು ಅನ್ನುವಂಥ ದೃಷ್ಟಿಕೋನದಿಂದ 7 ದಿವಸದ ಕಾರ್ಯಕ್ರಮವನ್ನು ಹಾಕಿಕೊಂಡು ಕೊನೆಯ ದಿವಸ ಎಲ್ಲರನ್ನು ಸೇರಿಸಿಕೊಂಡು ಒಂದು ಸಾಮೂಹಿಕವಾಗಿ ಭೋಜನವನ್ನು ಮಾಡುವಂಥ ಕಾರ್ಯಕ್ರಮವನ್ನು ಸಹಕಾರಿಗಳು ಅನ್ನುವಂಥ ಭಾವನೆ ಬರಬೇಕು. ಕ್ಷೇತ್ರಕ್ಕೆ ಇನ್ನಷ್ಟು ಹೆಚ್ಚು ಬರಬೇಕು. ನಾನು ಹಿಂದೆ ಈ ಬ್ಯಾಂಕಿನ ಪಲಿಮಾರ್ ಶಾಖೆ ಉದ್ಘಾಟನೆ ಸಂದರ್ಭದಲ್ಲಿ ಬಂಗಾರ ಅಂದರೆ ಚಿನ್ನದ ಆಭರಣಗಳಿಗೆ ಸಾಲ ಕೊಡುವಂಥ ಒಂದು ಪಡುಬಿದ್ರಿ ವ್ಯಾವಸಾಯಿಕ ಸೊಸೈಟಿಯಾಗಿತ್ತು. ಹೆಚ್ಚಿನ ಆವಾಗ 80% ಸಾಲ, 90% ಚಿನ್ನಕ್ಕೆ ಕೊಡ್ತಾರೆ. ಇವತ್ತು ಹಾಗಲ್ಲ. ಅದನ್ನು ವಿಸ್ತರಣೆಗೊಂಡು ಎಲ್ಲ ಕ್ಷೇತ್ರದಲ್ಲಿಯೂ ರೈತರಿಂದ ಹಿಡಿದು ಎಲ್ಲ ಕ್ಷೇತ್ರದಲ್ಲಿಯೂ ಕೆಲಸ ಮಾಡುವಂಥ ಜನರಿಗೆ ಸಾಲ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಇದರ ಜೊತೆಗೆ ಇವತ್ತು ಇದು ಭತ್ತ ಬೆಳೆಸೋದ್ರಲ್ಲಿ ಯಾವುದೇ ಲಾಭ ಇಲ್ಲ ಅನ್ನುವಂಥದ್ದನ್ನು ನಾವು ಹಿರಿಯರೆಲ್ಲ ಹೇಳ್ತಾ ಇದ್ದಾರೆ. ಅಂಥ ಕಾಲದಲ್ಲಿ ಹಡಿಲು ಬಿಡಬಾರ್ದು ಉದ್ದೇಶದಿಂದ ಈ ಸೊಸೈಟಿಯವರು ಸುಧೀರ್ ಕುಮಾರ್ ನೇತೃತ್ವದಲ್ಲಿ ಹಡಿಲು ಬಿಟ್ಟವರಿಗೆ ಒಂದು ಪ್ರೋತ್ಸಾಹವಾಗಿ ಅವರಿಗೆ ನಾವು ಸ್ವಲ್ಪ ಹಣವನ್ನು ನೀಡಿ ಕೊಟ್ಟು ಎಲ್ಲರೂ ಬೇಸಾಯ ಮಾಡಬೇಕು ಅನ್ನುವಂಥದ್ದು ದೃಷ್ಟಿಯಿಂದ ಅವಕಾಶವನ್ನು ಮಾಡಿಕೊಂಡು ಇವತ್ತು ಬದಲಾವಣೆ ಅಂತಿದ್ದಾರೆ. ಅದರ ಜೊತೆಗೆ ಸಹಕಾರಿ ಕ್ಷೇತ್ರ ಯಾವ ರೀತಿ ಕೆಲಸ ಮಾಡ್ತದೆ ಅನ್ನೋದಕ್ಕೆ ಈ ಕಟ್ಟಡವೇ ಒಂದು ಮಾದರಿ. ನಾವು ವಾಣಿಜ್ಯ ಬ್ಯಾಂಕ್ ಅಂತ ಕೆಲವರು ಹೇಳ್ತಾರೆ. ಅವರೆಲ್ಲ ಇರೋದು ಬಾಡಿಗೆ ಕಟ್ಟಡದಲ್ಲಿ. ನಾವು ಮೊದಲಿಂದ ನಮ್ಮ ಸ್ವಂತ ಕಟ್ಟಡದಲ್ಲೇ ಶಾಖೆ ಇರ್ಬೋದು, ಇದು ಇರ್ಬೋದು, ಎಲ್ಲ ಸ್ವಂತ ಕಟ್ಟಡದಲ್ಲಿ. ಆ ವಾಣಿಜ್ಯ ಬ್ಯಾಂಕ್ಗಳಿಗೆ ಮತ್ತು ಈ ಸೊಸೈಟಿಗೆ ಹೋಲಿಸಿದರೆ ಇದು ನಗುಮುಖದ ಸೇವೆಯನ್ನು ಕೊಡುವಂಥ ಒಂದು ಸಂಸ್ಥೆ. ವಾಣಿಜ್ಯ ಬ್ಯಾಂಕ್ ಹೋದರೆ ಅಲ್ಲಿ ಭಾಷೆ ಬಾರದವರು ಇರುವುದು. ಅದು ಹುಟ್ಟಿದ್ದು ಯಾವಾಗ ಒಂದು 75 ವರ್ಷಗಳ ಹಿಂದೆ. ನಾವು ಸಹಕಾರಿ ಕ್ಷೇತ್ರ ಹುಟ್ಟಿ 120 ವರ್ಷ ಆಯಿತು. ಹೀಗೆ ಇವರು ಪಡುಬಿದ್ರೆಯ ನಮ್ಮ ಸಹಕಾರಿ ಸಂಘದ ಸುಧೀರ್ ಕುಮಾರ್ ಅವರ ತಂಡ ಎಲ್ಲ ಒಂದು ವಿಶೇಷವಾಗಿ ಹೊಸವನ್ನು ಇದರಲ್ಲಿ ಅಳವಡಿಸ್ಕೊಳ್ತಾರೆ. ಏನಾದರೂ ಹೊಸದನ್ನು ಮಾಡಬೇಕು ಅನ್ನೋಂಥ ಉಮೇದಿದೆ. ನಾನು ಅವ್ರಿಗೆ ಹೇಳಿದೆ, 100 ಕೋಟಿ ಡೆಪಾಸಿಟ್ ದಾಟಿದರೆ ನಿಮ್ಮನ್ನು ಸನ್ಮಾನ ಮಾಡ್ತೇವೆ ಅಂತೇಳಿ. ಅದೇ ರೀತಿ 100 ಕೋಟಿ ಡೆಪಾಸಿಟ್ ಮಾಡಿದರೂ ಅವರು ಸನ್ಮಾನ ಮಾಡಿಬಿಟ್ಟು ಈಗ ಎಲ್ಲರಿಗೆ ಅದೇ ಉಮೇದು ಬಂದಿದೆ ಎಲ್ಲ ಸೊಸೈಟಿಗಳು. ನಾವು ಕೂಡ 100 ಕೋಟಿ ಠೇವಣಿ ಮಾಡಬೇಕು, ಬಂಗಾರದ ನಾಣ್ಯ ಪಡೆಯೋದಕ್ಕಿಂತಲೂ ಗೌರವವನ್ನು ಪಡೆಯಬೇಕು ಅನ್ನುವಂಥ ಒಂದು ಮಾದರಿಯನ್ನು ಇವರು ಹಾಕಿಕೊಟ್ಟಿದ್ದಾರೆ. ಇವರಿಗೆ ವೈಯಕ್ತಿಕವಾಗಿ ನನ್ನ ಅಭಿನಂದನೆಯನ್ನು ಹೇಳ್ತೀನಿ. ಈ ಸಂಸ್ಥೆಯ ಎಲ್ಲ ಉಪಾಧ್ಯಕ್ಷರು, ನಿರ್ದೇಶಕರು ಎಲ್ಲರಿಗೂ ನನ್ನ ವೈಯಕ್ತಿಕ ಅಭಿನಂದನೆ ಹೇಳಿ ಈ ಸಂಸ್ಥೆ ಇನ್ನಷ್ಟು ಬೆಳೆಯಲಿ ಅಂತ